ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ನನ್ನ ಹತ್ರ ತುಂಬ ಜನ ಕೇಳಿದ್ರಿ, ಅಂದರೆ ನಾನು ಈ ಕಾಂಪಿಟೇಷನ್ ಅದು ಇದು ಅಂತೆಲ್ಲ ಇಡುವಾಗ ಎಲ್ಲರ ನಂಬರನ್ನು ಸೇವ್ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ನಾನು ನನ್ನ ಜಾಬಿನ ಬಗ್ಗೆ ಏನಾದರೂ ಸ್ಟೇಟಸ್ ಹಾಕುವಾಗಾಗಿರ್ಬೋದು, ಮತ್ತು ಇದೇ ಹೀಗೆ ಅಕ್ಕ ನನಗೆ ಏನಾದರೂ ಪಾರ್ಟ್ ಟೈಮ್ ಜಾಬ್ ಇದ್ದರೆ ಹೇಳಿ, ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದರೆ ಹೇಳಿ, ಹಾಗೆ ಅಂತ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರಿ. ಸೊ ಅವರಿಗೋಸ್ಕರ ಯೂಸ್ ಆಗಲಿ ಅನ್ನೋಂಥ ಕಾರಣಕ್ಕೆ ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಮನೇಲೇ ಕುಳಿತುಕೊಂಡು ದಿನಕ್ಕೆ ಒಂದು 500 ರೂಪಾಯಿಂದ 1000 ತನಕ ಅರ್ನಿಂಗ್ಸ್ ಮಾಡ್ಬೋದು ಈ ಒಂದು ಕೆಲಸದಿಂದ. ಇದಕ್ಕೆ ಯಾವುದೇ ರೀತಿಯ ಎಜುಕೇಷನ್ ಬೇಕಾಗಿಲ್ಲ, ಮತ್ತು ಇಂಗ್ಲೀಷ್ ನಾಲೆಜ್ ಖಂಡಿತ ಬೇಡ, ಕನ್ನಡದಲ್ಲೇ ಮಾಡ್ಬೋದು. ಮತ್ತು ಕೆಲವರಿಗೆ ಆಗ್ಬೋದು, ಬೇಡ. ಫಸ್ಟಿಗೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಸ್, ಸಿಂಪಲ್ ಜಾಬ್ ಅನ್ನೋದಕ್ಕಿಂತಲೂ ಹುಡುಗಿಯರು ಇದನ್ನು ತುಂಬ ಇಷ್ಟಪಟ್ಟು ಮಾಡ್ಬೋದು. ಹುಡುಗರಿಗೂ ಕೂಡ ಮಾಡಬಾರ್ದು ಅಂತಲ್ಲ. ಸೊ ಖಂಡಿತ ಈ ಕೆಲಸ ಮಾಡ್ಬೋದು. ಹೇಗಪ್ಪ ಅಂತ ಹೇಳಿದರೆ, ಈಗ ಎಲ್ಲರ ಹತ್ರ ಕೂಡ ಮೀಶೋ ಆ್ಯಪ್ ಅನ್ನೋಂಥದ್ದು ಖಂಡಿತ ಇದೆ. ಹಾಗಂತ ನೀವು ಸ್ಕಿಪ್ ಮಾಡಬೇಡಿ. ಮೀಶೋ ಆ್ಯಪಲ್ಲಿ ನಾನು ಡ್ರೆಸ್ ಸೇಲ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಮೊದಲೆಲ್ಲ ಇತ್ತು ನೋಡಿ, ಡ್ರೆಸ್ ಸೇಲ್, ಯಾರಾದರೂ ಅವರ ಅಡ್ರೆಸ್ಸಿಗೆ ಕಳಿಸಿದ ಅದರಲ್ಲಿ 100 ರೂಪಾಯಿ ಕಮಿಷನ್ ಆ ಥರ ಎಲ್ಲ ಇರ್ತದೆ ಅಂತ. ಇದು ಆ ಬಿಸ್ನೆಸ್ ಅಲ್ಲ, ಬಟ್ ಇದು ತುಂಬ ಈಸಿ ಇದೆ. ನಾನು ಹೇಳ್ತಾ ಹೋಗ್ತೇನೆ, ನಿಮಗೆ ಗೊತ್ತಾಗ್ಬೋದು. ಇದಕ್ಕೆ ಯಾವುದೇ ರೀತಿ ಎಜುಕೇಷನ್ ಅಗತ್ಯ ಇಲ್ಲ, ಯಾವುದೇ ರೀತಿಯ ಲ್ಯಾಂಗ್ವೇಜ್ ಅಗತ್ಯ ಇಲ್ಲ. ಮತ್ತು ಕೆಲವರಿಗೆ ಆಗ್ಬೋದು ಅದಕ್ಕೆ ಫೇಸ್ ಕೊಡಬೇಕು ಅಥವಾ ವಾಯ್ಸ್ ಕೊಡಬೇಕು ಅಂತ. ಖಂಡಿತ ಇಲ್ಲ, ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿರುವಂಥದ್ದು. ಇದಕ್ಕೆ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಖಂಡಿತ ಸಿಗುತ್ತೆ. ಸೊ ಜಸ್ಟ್ ಹೇಳ್ತಾ ಹೋಗ್ತೇನೆ, ನಾನು ಕೂಡ ಈ ಕೆಲಸ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ನಿಮಗೆ ಯೂಸ್ ಆಗ್ಬೋದು. ನಾನದು ತಿಂಗಳಿಗೆ ಒಂದು ಆ ಥರ ಎಲ್ಲ ಮಾಡೋದು. ಸೊ ನಿಮಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ವಿಡಿಯೋ ಮಾಡಿ ಹೇಳ್ತಾ ಇದ್ದೇನೆ. ಸೊ ನಾನು ಪ್ರತಿ ಸಲ ಸ್ಟೋರಿ, ಸ್ಟೇಟಸ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಅದು ಇದು ಅಂತೆಲ್ಲ ಹಾಕ್ತಾ ಇರ್ತೇನೆ. ಏನಂತ ಹೇಳಿದ್ರೆ, ಡ್ರೆಸ್ನ ಬಗ್ಗೆ, ಇಂಥ ಡ್ರೆಸ್ಸನ್ನು ತಗೊಂಡಿದ್ದೇನೆ, ಇಂಥ ಡ್ರೆಸ್ಸನ್ನು ತಗೊಂಡಿದ್ದೇನೆ ಅಂತ ರಿವ್ಯೂಸ್ ಕೊಡ್ತಾ ಇದ್ದಲ್ಲ. ಸೊ ಆಗಲೂ ತುಂಬ ಜನ ಕೇಳಿದ್ದುಂಟು, ಇದರಿಂದ ನಿಮ್ಗೆ ಏನಾದರೂ ಅರ್ನಿಂಗ್ಸ್ ಇದೆಯಾ ಹಾಗೆ ಹೀಗೆ ಅಂತ. ನಾನು ಯಾರಿಗೂ ಕೂಡ ಹೇಳಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ. ತುಂಬ ಜನ ಹೇಳೋದಿಲ್ಲ, ತುಂಬ ಜನ ಕ್ರಿಯೇಟರ್ಸ್ ಈ ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಅಷ್ಟೇ. ಅಂದರೆ ಆ ಡ್ರೆಸ್ನ ವಿಡಿಯೋ ಎಲ್ಲ ಇದೆ ಅಲ್ವಾ, ಸೊ ಅದನ್ನೆಲ್ಲ ಮಾಡಿ ಹಾಕ್ತಾರೆ. ಇದು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಒಂದು 500 ಫಾಲೋವರ್ಸ್ ಇದ್ದಾರೆ ಅಂತ ಇದ್ದರೆ, ಇನ್ಸ್ಟಾಗ್ರಾಮಲ್ಲಿ 500 ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿದರೆ ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು ನಿಮಗೆ. ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇಲ್ಲ, ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇಲ್ಲ, ನನಗೆ ಬೇರೆ ಥರ ಏನಾದರೂ ಐಡಿಯಾ ಕೊಡಿ ಅಂತ ಇದ್ದರೆ, ಸೊ ಇದು ವಿಡಿಯೋ ಮಾಡಿ ಹಾಕೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಬೇಡ, ನೀವೊಂದು ಮೊಬೈಲಿದು ಸ್ಟ್ಯಾಂಡ್ ತಗೊಳ್ಳಿ. ಸ್ಟ್ಯಾಂಡ್ ತಗೊಂಡು ಸೊ ನೀವು ಕೆಳಗಡೆ, ಅಂದರೆ ಡ್ರೆಸ್ಸನ್ನು ಕೆಳಗಡೆ ಇಟ್ಟು ಈ ಥರ ಚೆನ್ನಾಗಿದೆ ಅಂತ ಹೇಳಿ ಆ ಥರ ಹಾಕಿದ್ರು ಓಕೆ. ಅಥವಾ ಒಂದು ಜಸ್ಟ್ ವಿಡಿಯೋ ಮಾಡಿ ಅದನ್ನು ಸ್ಲೋ ಮೋಷನಲ್ಲಿ ಆ ಥರ ಎಲ್ಲ ಎಡಿಟ್ ಮಾಡಿದ್ರು ಓಕೆ. ಅಥವಾ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾದರೂ ಓಕೆ. ಈಗ ನಾನು ಪ್ರತಿ ಸಲ ನಾನು ಪರ್ಚೇಸ್ ಮಾಡಿದಾಗ ಸೊ ಅದನ್ನು ಮತ್ತೆ ನಾನು ಏನು ಇದರಲ್ಲಿ ಆಲ್ಮೋಸ್ಟ್ ನಾನು ಯೂಟ್ಯೂಬಲ್ಲಿ ಹಾಕೋದು, ಮತ್ತು ಸ್ಟೋರಿ ಕೂಡ ಹಾಕ್ತೇನೆ ಇನ್ಸ್ಟಾಗ್ರಾಮಲ್ಲಿ. ತುಂಬ ಈಸಿ ಇದೆ ಇದು, ಏನು ಕಷ್ಟ ಅಂತ ಏನಿಲ್ಲ. ಯೂಟ್ಯೂಬಲ್ಲಿ ಕೂಡ ಮಾಡ್ಬೋದು, ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮಾಡ್ಕೋಬೋದು ಈ ಒಂದು ವಿಡಿಯೋವನ್ನು. ಜಸ್ಟ್ ನೀವು ಏನು ಅಂತ ಹೇಳಿದ್ರೆ, ಮೀಶೋಲ್ಲಿ ಇದೆ, ನಿಮಗೆ ಮಿಂತ್ರಾದಲ್ಲಿ ಆಗುತ್ತೆ, ಮತ್ತು ಅಮೆಝಾನಲ್ಲಿ ಕೂಡ ಆಗುತ್ತೆ. ನೈಕಾ ಮತ್ತು ಇದು ಏನು ಕೆಲವೊಂದು ಬ್ಯೂಟಿ ಆ್ಯಪ್ಸ್ಗಳಿದೆ ಅಲ್ವಾ, ಸೊ ಅದಕ್ಕೂ ಕೂಡ ನಿಮಗೆ ಅರ್ನಿಂಗ್ಸ್ ಮಾಡ್ಬೋದು. ಅಂದರೆ ಅದಕ್ಕೂ ಪ್ರಮೋಟ್ ಮಾಡ್ಬೋದು. ನೀವು ಜಸ್ಟ್ ಅವರ ಬ್ರ್ಯಾಂಡ್ಗೆ ಏನಿದೆ ಪ್ರಮೋಟ್ ಮಾಡಿದರೆ ಆಯಿತು. ಸೊ ಅದೊಂದು ಆ್ಯಪ್ ಇದೆ, ನಾನು ಆ ಆ್ಯಪ್ ಬಗ್ಗೆ ಕೂಡ ಹೇಳ್ತೇನೆ ನಿಮಗೆ. ಹೌಲ್ ಪ್ಯಾಕ್ ಅಂತ ನಾನು ನಿಮಗೆ ಬೇಕಾದರೆ ಡಿಸ್ಪ್ಲೇಯಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಈ ಒಂದು ಆ್ಯಪನ್ನು ಓಪನ್ ಮಾಡಿದಾಗ ಅದಕ್ಕೆ ನಿಮಗೆ ಕೆಲವೊಂದು ಸೋಷಿಯಲ್ ಮೀಡಿಯಾವನ್ನು ಕನೆಕ್ಟ್ ಮಾಡುವಂತಹ ಆಪ್ಷನ್ಸ್ ಕೇಳುತ್ತೆ. ಸೊ ನೀವು ಸೋಷಿಯಲ್ ಮೀಡಿಯಾವನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ನಿಮ್ಮದೇ ಆದಂಥ ಒಂದು ಸ್ಟೋರನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ನೀವು ಮೀಶೋ ಕಡೆಯಿಂದ ಒಂದಷ್ಟು ಡ್ರೆಸ್ಗಳನ್ನು ಪರ್ಚೇಸ್ ಮಾಡಿ ಇರ್ತೀರ ಆಲ್ರೆಡಿ. ಸೊ ಫಸ್ಟಿಗೆ ನೀವು ಅದನ್ನು ವೇರ್ ಮಾಡಿ ಫೋಟೋ, ಅಥವಾ ಅದನ್ನು ಈ ಥರ ಪ್ರಾಡಕ್ಟ್ ಇದೆ ಅಂತ ಹೇಳಿ ಅದನ್ನು ತೋರಿಸೋದಾಗಿರ್ಬೋದು, ಡ್ರೆಸ್ಸನ್ನು ತೋರಿಸೋದಾಗಿರ್ಬೋದು, ಅಥವಾ ಒಂದು ಜಸ್ಟ್ ವಿಡಿಯೋ ಮಾಡಿ ಹಾಕೋದಾಗಿರ್ಬೋದು. ಸೊ ಈ ಥರ ಮಾಡಿ ಆ ಒಂದು ಇದಕ್ಕೆ ಹೌಲ್ ಪ್ಯಾಕಿಗೆ ಹೋಗಿ ನೀವು ಅಲ್ಲಿ ಸ್ಟೋರಲ್ಲಿ ಹಾಕಬೇಕು. ಸ್ಟೋರಲ್ಲಿ ಹಾಕಿದ ನಂತರ ಅದರಿಂದ ನಿಮಗೆ ಲಿಂಕ್ ಜನ್ರೇಟ್ ಆಗಿ, ಅಂದರೆ ಮೀಶೋಯಿಂದ ನೀವು ಪರ್ಚೇಸ್ ಮಾಡಿರ್ತೀರಲ್ಲ ಅದನ್ನು ಇಲ್ಲಿಗೆ ಲಿಂಕ್ ಹಾಕಿ, ಸೊ ಜನ್ರೇಟ್ ಆಗುತ್ತಲ್ವ ಲಿಂಕ್. ಸೊ ಆ ನಂತರ ಆ ಲಿಂಕನ್ನು ಶೇರ್ ಮಾಡಿದರೆ, ಸೊ ಆ ಲಿಂಕನ್ನು ಬಳಸ್ಕೊಂಡು ಯಾರಾದರೂ ನಿಮ್ಮ ಒಂದು
ಲಿಂಕನ್ನು ಬಳಸ್ಕೊಂಡು ಪರ್ಚೇಸ್ ಮಾಡಿದ್ರು ಅಂತ ಆದರೆ ನಿಮಗೆ 11% ಕಮಿಷನ್ ನಿಮಗೆ ಇದರಿಂದ ಯಾವುದರಿಂದ ಮೀಶೋ ಕಡೆಯಿಂದ ಸಿಗುತ್ತೆ. ಮಿಂತ್ರದಲ್ಲಿ ಜಾಸ್ತಿ ಇರಬೇಕು, 15 to 20% ಏನೇ ಇರಬೇಕು. ಸೊ ಆ ಥರ ಅಂದರೆ 100 ರೂಪಾಯಿಗೆ 11 ರೂಪಾಯಿ ಥರ ಸಿಗುತ್ತೆ ನಿಮಗೆ ಕಮಿಷನ್. ಓಕೆನಾ? ಈಗ ನೀವು ಒಂದು 20 ಜನ ತಗೊಂಡ್ರು ಅಂತ ಅಂದ್ಕೊಳ್ಳಿ, ಆಗ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮನೇಲಿ ಸುಮ್ಮನೆ ಇರೋದ್ರ ಬದಲು ಈ ಥರ ಮಾಡಿದರೆ ನಿಮಗೆ ವಾಯ್ಸ್ ಕೊಡಬೇಕು ಅಂತ ಇಲ್ಲ, ನಿಮ್ಮ ಫೇಸ್ ತೋರಿಸ್ಬೇಕು ಅಂತಲೂ ಇಲ್ಲ. ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಜಸ್ಟ್ ಅದು ವೀಡಿಯೋ ಹಾಕ್ತಾ ಇರಿ. ಡ್ರೆಸ್ ಚೆನ್ನಾಗಿದೆ, ನಾನು ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನಾನೊಂದು ಪೌಚ್ ತಗೊಂಡಿದ್ದೇನೆ. ಓಕೆನಾ? ಈ ಪೌಚನ್ನು ನಾನು ಜಸ್ಟ್ ಒಂದು ಕೆಳಗಡೆ ಇಟ್ಟು ಇದರ ಈ ಥರ ಹೀಗೆ ಮಾಡಿ ಹೇಗುಂಟು ಅಂತ ಹೇಳಿ ಹೀಗೆ ತೋರಿಸೋದು ಅಷ್ಟು ಮಾಡಿ ಸಾಕು. ಅದನ್ನು ಕೆಲವರಿಗೆ ಆ ಒಂದು ನಿಮ್ಮ ಏನು ಪರ್ಚೇಸಿಂಗ್ ಮಾಡಿರೋಂಥದ್ದು ಇಷ್ಟ ಆಗಿದ್ದರೆ ಅದನ್ನು ಲಿಂಕ್ ಬಳಸ್ಕೊಂಡು ಪರ್ಚೇಸ್ ಮಾಡ್ತಾರಲ್ವ, ಆಗ ನಿಮಗೆ ಕಮಿಷನ್ ಬೇಸ್ಡ್ ಆಗಿ ನಿಮಗೆ ಮನಿ ಸಿಗುತ್ತೆ. ಸೊ ಈ ಥರ ಮಾಡ್ಬೋದು. ಅಥವಾ ನಿಮಗೆ ಕಿಚನ್ ಐಟಮ್ಸ್ ಒಂದಷ್ಟು ಮನೆಗೆ ಬೇಕಾಗಿತ್ತು, ಸೊ ಅದನ್ನು ತರಿಸ್ಕೊಳ್ತೀರಾ, ಅದರದ್ದು ಕೂಡ ಪ್ರಮೋಟ್ ಮಾಡ್ಬೋದು. ಇನ್ನೂ ಕೆಲವರು ಇಲ್ಲಿ ಕೇಳ್ಬೋದು, ನನಗೆ ಪ್ರಮೋಟ್ ಮಾಡಿ ಅಂತ ಹೇಳ್ತೀರಾ, ಪರ್ಚೇಸ್ ನಾವೇ ಮಾಡಬೇಕಾ? ಖಂಡಿತ. ನೀವು ಅಮೆಝಾನಲ್ಲಾದರೆ ನಿಮಗೆ ಕಾರ್ಡ್ ಆ ಥರ ಎಲ್ಲ ಕೊಡ್ತಾರೆ, ಕ್ರೆಡಿಟ್ ಕಾರ್ಡ್ ಟೈಪಲ್ಲಿ ನಿಮ್ಗೆ ಇರ್ತದೆ. ನಾನು ಅಮೆಝಾನಲ್ಲಿ ಇಷ್ಟರವರೆಗೆ ಪೇ ಮಾಡಿಲ್ಲ, ಬಟ್ ನೀವು ಮೀಶೋ ಅಲ್ಲಿ ಪರ್ಚೇಸ್ ಮಾಡೋದು ಅಂತ ಇದ್ದರೆ ಸೊ ಫಸ್ಟಿಗೆ ನೀವು ಪೇ ಮಾಡಬೇಕಾಗತ್ತೆ ಅಮೌಂಟನ್ನು. ಮತ್ತು ನಿಮಗೆ ಆ ಒಂದು ಪ್ರಾಡಕ್ಟ್ ಇಷ್ಟ ಆದರೆ ನಿಮ್ಗೆ ಇಟ್ಕೊಳ್ಬೋದು, ಇಲ್ಲಾಂದರೆ ರಿಟರ್ನ್ ಮಾಡ್ಬೋದು. ರಿಟರ್ನ್ ಆಪ್ಷನ್ ಇರ್ತದೆ ನಿಮಗೆ. ಸೊ ಪ್ರಮೋಟ್ ಮಾಡಿದ ನಂತರ ರಿಟರ್ನ್ ಮಾಡ್ತೀರಲ್ವ, ಸೊ ಆಗ ನಿಮಗೆ ಆ ಅಮೌಂಟು ರಿಫಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 1000 ರೂಪೀಸಿದ್ದು ನೀವು ಒಂದು ಡ್ರೆಸ್ ಪರ್ಚೇಸ್ ಮಾಡಿದ್ರಿ ಅಂದ್ಕೊಳ್ಳಿ. ಸೊ ಅದನ್ನು ನೀವು ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳಿ ಅದನ್ನು ರಿಟರ್ನ್ ಮಾಡಿದ ನಂತರ ನಿಮಗೆ ಆ ಒಂದು ಅಮೌಂಟ್ ಏನಿದೆ ಸೊ ಆ ಅಮೌಂಟ್ ನಿಮಗೆ ರಿಫಂಡ್ ಆಗುತ್ತೆ. ಸೊ ಇಷ್ಟು. ಮತ್ತೆಂತ ಇದನ್ನು ನಿಮಗೆ ಯಾರಿಗೂ ಮಾಡ್ಬೋದು, ಆಯಿತಾ? ಕೆಲವರಿಗೆ ಆಗ್ಬೋದು ಇದು ಕಷ್ಟ ಉಂಟು ಅಂತ. ನಮಗೆ ಮನೇಲಿ ಕೂತ್ಕೊಂಡು ಏನು ಕಷ್ಟ ಇಲ್ಲ. ಈಗ ನಾನು ಕೂಡ ಅಷ್ಟೇ ನೋಡಿ, ಈಗ ಜನವರಿಯಿಂದ ಕೆಲಸಕ್ಕೆ ಹೋಗ್ತಿದ್ದೇನೆ. ಓಕೆ, ಅದಕ್ಕಿಂತ ಮುಂಚೆ ನಾನು ಈ ಥರವೇ ಮಾಡ್ತಿದ್ದೆ. ನನ್ನ ವೀಡಿಯೋಸ್ ಎಲ್ಲ ನೋಡಿರ್ಬೋದು. ಪರ್ಚೇಸ್ ಮಾಡೋದು, ಬಂಡಲ್ ಆಫ್ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ತೇನೆ. ಸೊ ಅದನ್ನು ನಾನು ಅನ್ಬಾಕ್ಸಿಂಗ್ ಮಾಡ್ತೇನೆ. ನನಗೆ ಇಷ್ಟ ಆದರೆ ನಾನು ಆ ಪ್ರಾಡಕ್ಟನ್ನು ಇಟ್ಕೊಳ್ತೇನೆ, ಇಲ್ಲದ್ರೆ ನಾನು ಅದನ್ನು ವಾಪಸ್ ರಿಟರ್ನ್ ಮಾಡ್ತೇನೆ. ಸೊ 7 days ರಿಟರ್ನ್ಸ್ ಉಂಟಲ್ವಾ, ಸೊ ಆಪ್ಷನ್ ಇದೆ. ಸೊ ಹಾಗಾಗಿ ನಾನು ರಿಟರ್ನ್ ಮಾಡ್ತೇನೆ, ಅದು ನನಗೆ ರಿಫಂಡ್ ಆಗುತ್ತೆ ಹಣ. ಮತ್ತು ಆ ರಿಫಂಡ್ ಆದ ಹಣದಲ್ಲಿ ಮತ್ತೆ ಪರ್ಚೇಸ್ ಮಾಡ್ತೈತೆ. ಒಂದು 3000 ನಮಗೆ ಫಸ್ಟಿಗೆ ನಮಗೆ ಬೇಕಾಗುತ್ತೆ ಟರ್ನ್ ಓವರಿಂಗ್ಗೆ ಅಷ್ಟೇ. ಸೊ ಬೇಕಾದರೆ ಒಂದು ಪ್ರಾಡಕ್ಟನ್ನು, ಸಣ್ಣ ಪ್ರಾಡಕ್ಟ್, ಒಂದು 500 ರೂಪಾಯಿ ಪ್ರಾಡಕ್ಟ ಅಥವಾ ಒಂದು 100 ರೂಪಾಯಿ ಪ್ರಾಡಕ್ಟ ತಗೊಂಡು ನೋಡಿ, ಗೊತ್ತಾಗುತ್ತೆ ನಿಮಗೇ. ಮತ್ತು ಯಾರಾದರೂ ಅದರಿಂದ ನಿಮ್ಮ ಪ್ರಾಡಕ್ಟ್ ಇಷ್ಟ ಆಗಿ ಪರ್ಚೇಸ್ ಮಾಡಿದ್ರು ಅಂತ ಹೇಳಿದರೆ ನಿಮಗೆ ಆ ಆ್ಯಪಲ್ಲಿ ಅರ್ನಿಂಗ್ಸ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಆನಂತರ ನಿಮಗೆ ಆ ಒಂದು ಅಮೌಂಟನ್ನು ನಿಮಗೆ ವಿತ್ಡ್ರಾ ಮಾಡ್ಕೋಬೋದು. ಸೊ ಇಷ್ಟು ಹೇಳಿಕ್ಕಿತ್ತು ನನಗೆ. ಸೊ ಮೀಶೋ ಕಡೆಯಿಂದ ಅಥವಾ ಮಿಂತ್ರದಲ್ಲಿ ಕೂಡ ಆಗುತ್ತೆ ನಿಮಗೆ. ನಾಯ್ಕಾ ಮತ್ತು ಕೆಲವೊಂದು ಆ್ಯಪ್ಸ್ಗಳಿದೆ. ಟೋಟಲ್ ಒಂದು 20ಕ್ಕಿಂತ ಜಾಸ್ತಿ ಆ್ಯಪ್ ಉಂಟು ಅದರಲ್ಲಿ, ಅಂದರೆ ಸ್ಟೋರ್ಗಳಿವೆ. ಸೊ ಅದರಿಂದ ನೀವು ಪರ್ಚೇಸ್ ಮಾಡಿದರೆ ಅಲ್ಲಿ ಲಿಂಕ್ ಜನ್ರೇಟ್ ಮಾಡಿದರೆ ಆಯಿತು. ಆ ಒಂದು ಆ್ಯಪಲ್ಲಿ ಹೌಲ್ ಪ್ಯಾಕ್ ಅಂತ ಹೇಳಿದಲ್ವ, ಮತ್ತೊಂದುಂಟು ಲೆಹೆಲಾ ಅಂತ. ಸೊ ತುಂಬ ಈ ಥರ ಆ್ಯಪ್ಗಳುಂಟು. ನಾವು ಏನು ಪರ್ಚೇಸ್ ಮಾಡಿರ್ತೇವೋ ಸೊ ಅದನ್ನು ಅದರಲ್ಲಿ ಲಿಂಕ್ ಹಾಕಿದ್ರೆ ಆಯಿತು. ಆ ಲಿಂಕ್ ಮೂಲಕ ಪರ್ಚೇಸ್ ಮಾಡಿದ್ರು ಅಂತ ಆದರೆ ನಮಗೆ ಅದರ ಬೆನಿಫಿಟ್ ಬರುತ್ತೆ. ಸೊ ಇಷ್ಟು ಹೇಳಿಕ್ಕಿತ್ತು, ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. HAULPACK ಅನ್ನುವಂಥ ಒಂದು ಆ್ಯಪ್, ಹೌಲ್ ಪ್ಯಾಕ್ ಅಂತ ಆ್ಯಪ್ ಇದೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರ ಬೇಸಿಕ್ ಇದನ್ನು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ನೇಮ್ ಮತ್ತು ಇಮೇಲ್ ಅಕೌಂಟ್ ವೆರಿಫಿಕೇಷನ್ ಎಲ್ಲ ಆಗಬೇಕಾಗತ್ತೆ. ಸೊ ಇದು ಬೇಸಿಕ್ ಆಗಿರೋದ್ರಿಂದ ನಾನು ಜಾಸ್ತಿ ಇದನ್ನು ಲೆಂತಾಗಿ ವಿಡಿಯೋ ಮಾಡೋದು ಬೇಡ ಅಂತ ಹೇಳಿ ಸಿಂಪಲಾಗಿ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ನೋಡಿ ಲಾಗಿನ್ ಮಾಡ್ತಾ ಇದ್ದೇನೆ. ಆನಂತರ ನೀವು ಸೋಷಿಯಲ್ ಮೀಡಿಯಾಗೆ ಕನೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ಸ್ಟಾಗ್ರಾಮ್ ಇದ್ದರೆ ಇನ್ಸ್ಟಾಗ್ರಾಮಿಗೆ, ಯೂಟ್ಯೂಬ್ ಇದ್ದರೆ ಯೂಟ್ಯೂಬಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಆಗಿಲ್ಲ ಹಾಗೆ ಅಮೌಂಟ್ ಬರಬೇಕು ಅಂತಿದ್ರೆ ಅದು ಕೂಡ ಸಾಧ್ಯ ಇದೆ. ನೀವು ಇಲ್ಲಿ ಲಿಂಕ್ ಜನರೇಟ್ ಮಾಡ್ಕೊಳ್ಳಿ. ನೋಡಿ ನಾನು ಎಷ್ಟು ಸ್ಟೋರ್ಗಳಿವೆ ಇದರಲ್ಲಿ ಅಂತ ನಾನು ತೋರಿಸ್ತಾ ಇದ್ದೇನೆ. ಇದರಿಂದ ಯಾವುದೇ ಒಂದು ಆ್ಯಪಿಂದ ನೀವು ಪರ್ಚೇಸ್ ಮಾಡಿದರೆ, ಮೀಶೋ, ಮಿಂತ್ರ, ಅದು ಇದು ಅಂತೆಲ್ಲ ಉಂಟು ಇಲ್ಲಿ ಆ್ಯಪ್ ನೋಡಿ. ಯಾವುದೇ ಆ್ಯಪಿಂದ ಪರ್ಚೇಸ್ ಮಾಡಿದರೆ ಆ ಆ್ಯಪಿಗೆ ಹೋಗಿ ಆ ಒಂದು ಪ್ರಾಡಕ್ಟ್ನ ಲಿಂಕನ್ನು ತೆಗೆದು ಸೊ ಇಲ್ಲಿ ಬಂದು ನೀವು ಲಿಂಕನ್ನು ಹಾಕಿದರೆ ಅದು ನಿಮಗೆ ಹೌಲ್ ಪ್ಯಾಕಿಗೆ ಕನ್ವರ್ಟ್ ಆಗುತ್ತೆ. ಸೊ ಲಿಂಕ್ ಜನ್ರೇಟ್ ಆಗುತ್ತೆ, ಇನ್ನೊಂದು ಲಿಂಕ್. ಸೊ ಅದನ್ನು ಬಂದು ನೀವು ಇಲ್ಲಿ ಹಾಕ್ಬೋದು. ಆನಂತರ ಅದರಿಂದ ಪರ್ಚೇಸ್ ಮಾಡಿ ನಿಮಗೆ ಸಿಗುತ್ತೆ. ನೋಡಿ ನಾನು ಇಷ್ಟು ಅರ್ನಿಂಗ್ಸ್ ಮಾಡಿದ್ದೇನೆ ನೋಡಿ, ಇದು 1 ವಾರದ ಅರ್ನಿಂಗ್ಸ್ ಏನು. ಸೊ ನೋಡ್ಬೋದು ಇಲ್ಲಿ ನೀವು. ಸೊ 900 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ.
ಓಕೆನಾ. ದಿನದಲ್ಲಿ ಜಾಸ್ತಿ ಮಾಡ್ಬೋದು, ನಾವು ಜಾಸ್ತಿ ಪರ್ಚೇಸ್ ಮಾಡಿದಷ್ಟು ಜಾಸ್ತಿಯೇ ಆಗುತ್ತೆ. ಫಸ್ಟಿಗೆ ನಾವು ಪರ್ಚೇಸ್ ಮಾಡೋದು ಮಾತ್ರ ನಮಗೆ ಮೇಯ್ನ್. ಇಲ್ಲಿ ನೋಡ್ಬೋದು, ನಾನು ಮೀಶೋಗೆ ಹೋಗಿ ನಾನು ಲಿಂಕಿನ ಒಂದು ಇದು ಪ್ರಾಡಕ್ಟ್ನ ಲಿಂಕನ್ನು ನಾನಲ್ಲಿ ತಗೊಳ್ತಾ ಇದ್ದೇನೆ ನೋಡಿ. ಪ್ರಾಡಕ್ಟ್ನ ಲಿಂಕ್ ಅಲ್ಲಿ ಹೋಗಿ ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವುದೇ ಆ್ಯಪ್ ಆಗಿರ್ಬೋದು, ಇದು ಮೀಶೋ ಆಗಬೇಕು ಅಂತಿಲ್ಲ, ಫ್ಲಿಪ್ಕಾರ್ಟ್, ಅಮೆಝಾನ್, ಶಾಪ್ಸಿ ಯಾವುದೇ ಆ್ಯಪಲ್ಲಿ ಪರ್ಚೇಸ್ ಮಾಡಿದ್ದು ಒಂದು ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ನಂತರ ಇಲ್ಲಿಗೆ ಬಂದು ಅದರ ನೇಮ್ ಹಾಕಬೇಕು. ಅಂದರೆ ಎತ್ನಿಕ್ ವೇರಾ, ಯಾವ ಟೈಪ್ನ ಡ್ರೆಸ್ ಅನ್ನುವಂತಹ ನೇಮನ್ನು ಹಾಕಬೇಕಾಗತ್ತೆ. ನಾನಿಲ್ಲಿ ಹಾಕ್ತೇನೆ ನೋಡಿ, ಇವಾಗ ನೇಮ್ ಎತ್ನಿಕ್ ವೇರ್ ಅಂತ ಹಾಕ್ತಾ ಇದ್ದೇನೆ. ಸೊ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಅಲ್ಲಿ ಲಿಂಕ್ ಜನರೇಟ್ ಮಾಡೋಕ್ಕೆ ಕೇಳ್ತಾರೆ. ಲಿಂಕ್ ಆಗುವಾಗ ಅಲ್ಲಿ ಬೇರೆ ರೀತಿಯ ಲಿಂಕ್ ನಿಮಗೆ ಸಿಗುತ್ತೆ, ಅದನ್ನು ಮತ್ತೆ ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ಹ್ಯಾಶ್ಟ್ಯಾಗ್ ಕೂಡ ಹಾಕೋಬೋದು, ಜಾಸ್ತಿ ಹೋಗಬೇಕು, ಶೇರ್ ಆಗಬೇಕು ಅಂತ ಇದ್ದರೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಸೋಷಿಯಲ್ ಮೀಡಿಯಾಗೆ ಕನೆಕ್ಟ್ ಮಾಡ್ಬೋದು. ಸೊ ಇಷ್ಟು ಮಾಡಿದರೆ ನಿಮ್ಮ ಆ ಒಂದು ಫಿನಿಶಿಂಗ್ ಆಗುತ್ತೆ. ಮತ್ತು ನೀವು ಯಾವ ವೀಡಿಯೋಗೆ ಇದನ್ನು ಕನೆಕ್ಟ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಓಕೆ ಕೊಟ್ಟರೆ ಆಯಿತು, ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.